ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿ4 ಚಾನೆಲ್ನವರು 17ನೇ ವರ್ಷದ ಸೆಲೆಬ್ರೇಷನಿಗಾಗಿ ಅವರಿಗೆ ಅಭಿನಂದನೆಗಳು. ನಾನು MD ಪೀಡಿಯಾಟ್ರಿಕ್ಸನ್ನು ಮಾಡಿ ಈ ಸ್ಪೆಷಲ್ ಕಿಡ್ಸಿನ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಕ್ಸ್ ಅಂತ ಅದರಲ್ಲಿ ಮುಂದಿನ ಅಧ್ಯಯನವನ್ನು ಮಾಡಿಕೊಂಡು ಮುಂಬೈಯಲ್ಲಿ ಆ ನಂತರ ಬಂದು ಮಂಗಳೂರಿಗೆ ಬಂದು ಇಲ್ಲಿ ಬಂದು ಕಲರವ ಸೆಂಟರ್ ಫಾರ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿ ಮಕ್ಕಳ ತರಬೇತಿ ಕೇಂದ್ರ, ಇದು ನಮ್ಮದು ಸ್ಪೆಷಲ್ ಸ್ಕೂಲ್ ಅಲ್ಲ, ತರಬೇತಿ ಕೇಂದ್ರವನ್ನು ಒಂದು 2018 ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಬೇಕಾದ್ರೆ 3 ಥೆರಪಿಸ್ಟ್ ಎಲ್ಲ ಕ್ವಾಲಿಫೈಡ್ ಥೆರಪಿಸ್ಟ್ ಜೊತೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ 40 ಜನ ಥೆರಪಿಸ್ಟ್ ಇದ್ದಾರೆ. ನಾವು ಆನ್ಲೈನ್ ಮತ್ತು ಡೈರೆಕ್ಟ್ ಥೆರಪಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೆ ಆಟಿಸಮ್ ಇರಲಿ, ಡೆವಲಪ್ಮೆಂಟಲ್ಲಿ ಯಾವುದೇ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಇರಲಿ, ಸ್ಪೀಚ್ ಡಿಲೇ ಇರಬಹುದು ಅಥವಾ ಹೈಪರ್ ಆಕ್ಟಿವಿಟಿ ಇರಬಹುದು, ಕಲಿಕೆಯಲ್ಲಿ ತೊಂದರೆ ಇರ್ಬೋದು, ಲರ್ನಿಂಗ್ ಡಿಸೆಬಿಲಿಟಿ ಅಂತ ಅಂದ್ಕೊಂಡು ಎಲ್ಲ ಮಕ್ಕಳಿಗೂ ಕೂಡ ಯಾವ ಕಾರಣದಿಂದ ಆಗ್ತಾ ಇದೆ ಅಂದ್ಕೊಂಡು ಅದಕ್ಕೇನಾದರೂ ಮದ್ದು ಬೇಕಾಗುತ್ತಾ ಅಂತ ನೋಡಿ, ಇಲ್ಲ ಅಂತಂದರೆ ಇಂಡಿವಿಜುವಲ್ 1-to-1 ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮೊದಲು ಮಂಗಳೂರಿಗಷ್ಟೇ ಸೀಮಿತವಾಗಿದ್ದ ಈ ಥೆರಪಿ ಇವಾಗ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ನಮ್ಮ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಕೂಡ ಇವಾಗ ಆನ್ಲೈನ್ ಥೆರಪಿಯನ್ನು ತಗೊಳ್ತಾ ಇದ್ದಾರೆ. ನಮ್ಮ ತುಂಬ ಜನ ಮಕ್ಕಳನ್ನು ಈ ಅರ್ಲಿ ಇಂಟರ್ವೆನ್ಷನ್ ಆದಷ್ಟು ಬೇಗ ನಾವು ಥೆರಪಿ ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ ಥೆರಪಿಯಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತದೆ. ಸೊ ಆ ಇಂಪ್ರೂವ್ಮೆಂಟ್ ಬಂದು ತುಂಬ ಜನ ನಾವು ನಾರ್ಮಲ್ ಸ್ಕೂಲಿಗೆ ಕೂಡ ಹಾಕಿದ್ದೇವೆ. ಸೊ ಒಂದೇ ಒಂದು ಇದರಿಂದ ಏನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಪ್ರತಿಯೊಂದು ಮಗುವಿಂದು ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಇದ್ದರೆ ಕೂಡ ಆದಷ್ಟು ಬೇಗ ಅದನ್ನು ಪಿಕ್ ಮಾಡಿ ಅದಕ್ಕೆ ಸರಿಯಾಗಿ ತರಬೇತಿ ಎಲ್ಲೇ ನೀವು ತೊಗೊಂಡ್ರೂ ಕೂಡ ಸರಿಯಾದ ತರಬೇತಿಯನ್ನು ತೊಗೊಂಡ್ರೆ ಆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ, ಅವರನ್ನು ಕೂಡ ನಾವು ಇಂಡಿಪೆಂಡೆಂಟ್ ಮಾಡ್ಬೋದು ಅಂತ. ಮತ್ತೊಮ್ಮೆ ವಿ4 ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್.